ಕಸ್ಬಾ ಬೆಂಗರಡು ಮದ್ರಸತ್ತು ದೀನಿಯಾ ಅಸೋಸಿಯೇಷನ್ ಮುಹಿದ್ದೀನ್ ಜುಮ್ಮಾ ಪಳ್ಳಿ ಕರ್ನಾಟಕ ಬೊಕ್ಕ ಕೇರಳದ ಬೊಲ್ಲ ಕಷ್ಟ ನಷ್ಟದ ಜಾಗಿಗೆ ಕಡಪುಡಿಯರೆ ನಿಧಿ ಒಟ್ಟು ಬಂದಿರು. ಕೇಂದ್ರ ಜುಮ್ಮಾ ಪಳ್ಳಿದ ಖತೀಬಿರ್ ಅಬ್ದುಲ್ಲಾ ರೆಹಮಾನಿ ಬಾಂಬಿಲ ಅಲ್ಲನ ಪ್ರಾರ್ಥನೆ ಮಲ್ತದು ಅಕ್ಲಿಗೆ ಎಡ್ಡೆಪ್ಪು ನಟ್ಟೊಂಡಿರು. ಕೊಡಗು ಜಿಲ್ಲೆ ಬುಕ್ಕ ಕೇರಳ ರಾಜ್ಯದ ಬೊಲ್ಲ ಕಷ್ಟ ನಷ್ಟದ ಜಾಗೆಲೆಗೆ ತನುಕುಲಿಡಿದು ಈತ ಸಾಧ್ಯನ ಆತು ಒದಗಾಯರೆ ದೇವಸ್ಥಾನ ಸಂಘ ಸಂಸ್ಥೆಲು ದುಂಬು ಬತ್ತನಂಚಿನೆ ಕುಡ್ಲದ ಕಸ್ಬಾ ಬೆಂಗರೆಡು ಮದ್ರಸತ್ತು ದೀನಿಯಾ ಅಸೋಸಿಯೇಷನ್ ಮುಹಿಯುದ್ದೀನ್ ಜುಮ್ಮಾ ಪಳ್ಳಿಲ ದುಂಬು ವೈದಿರು. ಸಾಯ ನಿಧಿ ಒಟ್ಟು ಮಲ್ತದು ಅಲ್ಪದ ಜನಕ್ಲೆಗೆ ಅಗತ್ಯದ ವಸ್ತುಳಿನ ಒಟ್ಟುಗೂ ಒದಗಾವನುಲ್ಲೇರು. ಕೇಂದ್ರ ಜುಮ್ಮಾ ಪಳ್ಳಿದ ಖತೀಬಿರ್ ಅಬ್ದುಲ್ಲಾ ರೆಹಮಾನಿ ಬಾಂಬಿಲ ದೇವೆರಡ ಪ್ರಾರ್ಥನೆ ಮಲ್ತದು ಕೇರಳ ಬೊಕ್ಕ ಕೊಡಗು ಜಿಲ್ಲೆದಕ್ಕಿನ ಕಷ್ಟ ಪರಿಹಾರ ಆವಡೊಂದು ನಟ್ಟೊಂದು ಸರ್ವೇರ್ಲ ಸಹಾಯ ಕೊರಡೊಂದು ಕೇಳಿಕೊಂಡಿರು. ಇಲ್ಲಿನ ಇತಿಹಾಸ ಯಾವುದೇ ರೀತಿಯ ಬಡತನಕ್ಕೆ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಸ್ಪಂದಿಸುವಂತಹ ಒಂದು ಜನತೆಯಾಗಿದ್ದಾರೆ, ಒಂದು ನಾಡಾಗಿದೆ ಈ ಬೆಂಗರೆ ಎಂಬುದು. ಹಲವಾರು ಉತ್ತಮವಾದ ಕಾರ್ಯಗಳನ್ನು ಇಲ್ಲಿ ನಡೆಸಿದ್ದಾರೆ. ಈ ನಾಡಿನೊಂದಿಗೆ ಸಹಾಯಧನದ ಪ್ರಸ್ತಾಪವನ್ನು ಮುಂದಿಟ್ಟಾಗ ನಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ತಮ್ಮಲ್ಲಾದಂತಹ ಎಲ್ಲ ರೀತಿಯ ಸಹಾಯ ಸಹಕರಣವನ್ನು ಇಲ್ಲಿ ಮಾಡಿದ್ದಾರೆ. ಪ್ರತ್ಯೇಕವಾಗಿ ನಮ್ಮ ಊರಿನ ಜಮಾತ್ ಕಮಿಟಿ ಅಲ್ ಮದ್ರಸತ್ತು ದೀನಿಯಾ ಕಮಿಟಿಯು ಇದಕ್ಕೆ ಮುಂದೆ ಬಂದು ಅವರೊಂದಿಗೆ ಎಲ್ಲ ರಾಜಕೀಯ ಧಾರ್ಮಿಕ ಸಂಘಟನೆಗಳು ಸೇರಿ ಎಲ್ಲ ಹಿರಿಯ ಕಿರಿಯ ನಾಗರಿಕರು ಒಗ್ಗೂಡಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅಲ್ಲಾಹನು ಅದನ್ನು ಸ್ವೀಕರಿಸಲಿ. ದೇವರು ಇನ್ನು ಮುಂದೆ ಆಗುವಂಥ ಎಲ್ಲ ಆಪತ್ತು ವಿಪತ್ತುಗಳಿಂದ ನಮ್ಮನ್ನು ರಕ್ಷಿಸಲಿ. ಅದೇ ರೀತಿ ಇಲ್ಲಿ ಹಲವಾರು ರೀತಿಯ ಉತ್ತಮವಾದಂತಹ ಕಾರ್ಯಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಆಸ್ಪತ್ರೆಯಲ್ಲಿರುವಂತಹ ಕಡುಬಡವರಿಗೆ ಈ ಗಾಡಿಯಲ್ಲಿ ಒಂದು ಲಾರಿ ಕೇರಳದ ಮಲಪ್ಪುರಂ ಜಿಲ್ಲೆಗೆ, ಇನ್ನೊಂದು ಗಾಡಿ ಕೊಡಗು ಜಿಲ್ಲೆಗೆ ನಾವು ಇವಾಗಲೇ ಕಳುಹಿಸಲು ರೆಡಿಯಾಗಿದ್ದೇವೆ. ಇದಕ್ಕೆ ಸಹಕರಿಸಿದಂಥ ಬೆಂಗರೆ ಜನರಿನ ಎಲ್ಲ ನಿವಾಸಿ ನಾಗರಿಕರಿಗೂ ನಾವು ಜಮಾತ್ ಕಮಿಟಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ ಇದಕ್ಕೆ ರಾತ್ರಿ ಹಗಲೆಂದು ನೋಡದೆ ದುಡಿದು ಶ್ರಮಿಸಿ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಎಲ್ಲ ಸಂಘ ಸಂಸ್ಥೆಯ ಹಾಗೂ ರಾಜಕೀಯ ಎಲ್ಲ ಸದಸ್ಯರಿಗೂ ನಾನು ಹಾಗೂ ನಮ್ಮ ಜಮಾತಿನ ಪರವಾಗಿ ಅವರಿಗೂ ಅಭಿನಂದನೆ ಸಲ್ಲಿಸ್ತೇವೆ.